ಚೌಟ ಅವರು ಮಂಗಳೂರಿನ ಅಭ್ಯರ್ಥಿಗಳು. ಇಲ್ಲಿ ಕೋಟಾ ಶ್ರೀನಿವಾಸ್ ಅವರು ಚೌಟ, ಇವರು ಕೋಟ. ಕಾಂಗ್ರೆಸ್ಸಿಗೆ ಗೂಟ. ಬಂಧುಗಳೇ, ಈಗಾಗಲೇ ಅನೇಕ ಹಿರಿಯರು ಮಾತನಾಡಿದ್ದಾರೆ. ಇದು 2024 ಚುನಾವಣೆ, ಇದು ನರೇಂದ್ರ ಮೋದಿಯವರ ಚುನಾವಣೆ ಅಲ್ಲ. ಇದು ಯಾವುದೇ ಒಬ್ಬ ಲೋಕಸಭಾ ಅಭ್ಯರ್ಥಿಗಳ ಚುನಾವಣೆ ಅಲ್ಲ. ನಮ್ಮ ಭಾರತವನ್ನು, ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸೋಲಿಕ್ಕಾಗಿ ನಮ್ಮ ಚುನಾವಣೆ ಅನ್ನುವಂಥದ್ದನ್ನು ಇವತ್ತು ದೇಶದ ಜನ ನಿರ್ಣಯ ಮಾಡಿದ್ದಾರೆ. ಸಾಮಾನ್ಯ ಜನರಿಗೆ ಈ ಚಾನಲ್ದವರು ಇಂಟರ್ವ್ಯೂ ತೊಗೊಂಡಾಗ ಅವರು 50-50 ತೊಗೋತಾರೆ. ಅರ್ಧ ಕಾಂಗ್ರೆಸ್ಸಿನ ತೊಗೊಳಕ್ಕೆ ಬೇಕು, ಇಲ್ಲಕಂದ್ರೆ ಅವ್ರ ಕಡೆಯಿಂದ ಅವ್ರ ಎಡಿಟರ್ಗೆ ಫೋನ್ ಹೋಗ್ತದೆ, ಏನು ಒಂದೇ ಸೈಡ್ ಮಾಡ್ತಾ ಇದ್ದೀರಲ್ಲ ನೀವು. ಇಲ್ಲ ಸರ್, ಈ ಸಾಯಂಕಾಲ ನೋಡಿ ನಿಮ್ಮದು ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ಅಲ್ಲಿ ಏನು ಹೇಳ್ತಾರೆ ಜನ, ಅವ್ರು ಏನು ಅಭಿಪ್ರಾಯ? ಪಾಪ ಒಬ್ಬ ಕಾಯಿಪಲ್ಯ ಮಾರೋ ಹೆಣ್ಣುಮಗಳಿರ್ಬೋದು, ಒಬ್ಬ ಸಾಮಾನ್ಯ ಮಹಿಳೆ ಇರ್ಬೋದು, ಒಬ್ಬ ಗೃಹಿಣಿ ಇರ್ಬೋದು, ಒಬ್ಬ ವಯೋವೃದ್ಧ ರೈತ ಇರ್ಬೋದು. ಯಾರಿಗೆ ನಿಮ್ಮ ಓಟು? ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ. ಯಾಕೆ? ದೇಶ ಸುರಕ್ಷಿತ ಇದೆ, ಅವ್ರು ಏನು ಹೇಳಿದ್ರು ಎಲ್ಲ ಮಾಡಿದ್ದಾರೆ, ಅದಕ್ಕೆ ನಾವು ನರೇಂದ್ರ ಮೋದಿ. ಜನಸಾಮಾನ್ಯರಲ್ಲಿ ಬಲ್ಲಿ ಸಹ ಈ ದೇಶದಲ್ಲಿ ಒಂದು ವಿಶ್ವಾಸ, 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವ್ರು. ಇವರು 50 ವರ್ಷ ಏನು ಮಾಡಿದ್ರು? ಈಗಾಗಲೇ ನಮ್ಮ ಸಿಟಿ ರವಿ ಹೇಳಿದ್ರಲ್ಲ, ಎಷ್ಟು A to Z ಸ್ಕ್ಯಾಮ್ಗಳು ಇವ್ರ ಕಾಲದಾಗೆ. ಮತ್ತು ನಾವು 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ 10 kg ಅಕ್ಕಿ ಬೇಕಾ ಬೇಡವಾ? ಆಯ್ತು, 10 kg ಯಾರು ಕೊಟ್ರಪ್ಪ? 5 kg ನಮ್ಮದೇ ಬರ್ತೈತಿ. ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾನು ಹೇಳಿದೆ ವಿಧಾನಸಭೆ ಒಳಗೆ, ಎಲ್ಲಿದೆ ನನ್ನ 10 kg? ನುಡಿದಂತೆ ನಡೆದಿದ್ದೇವೆ, ನಡೆಯುತ್ತೇವೆ, ಮುಂದೇನು ನಡೆಯುತ್ತೆ. ಎಲ್ಲಿ ನಡೆದೇವು ಮಾರ್ಯಾಯ? 10 kg ಅಂದ್ರೆ 5 kg ರೊಕ್ಕ ಕೊಡ್ಲಾಕತ್ತಿ. ಅದು ಸರಿಯಾಗಿಲ್ಲ. ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನ, DRE ಜೈಲ್ನಾಗ ಇದ್ದು ಬಂದವ, 15 ಲಕ್ಷ ಎಲ್ಲಿ ಹೋಯ್ತು? ನಿನ್ನ ಆಸ್ತಿ ಮಾರಿದ್ರೆ ಎಲ್ಲರಿಗೆ 15 ಲಕ್ಷ ಬರ್ತದೆ ಕರ್ನಾಟಕ ಜನರು.